ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಿತ್ತು. ಕೃಷ್ಣ ಮಠವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಯೋಚನೆ ಬಂತು. ನನಗೆ ಆ ಸುದ್ದಿ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳಿದೆ, ಕೃಷ್ಣ ಮಠಕ್ಕೆ ಏನಾದರೂ ತೊಂದರೆ ಆದರೆ ಶಾಸಕ ಸ್ಥಾನಕ್ಕೆ ಪ್ರಥಮವಾಗಿ ರಾಜೀನಾಮೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಒಂದು ಸಣ್ಣ ಸೇವೆಯನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆ ಮನಸ್ಸಿನ ತೃಪ್ತಿ ನನಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ, ಆದರೆ ಇವತ್ತು ಏನೋ ಇದನ್ನು ಹೇಳೋಣ ಅಂತ ನನಗೆ ಅನಿಸ್ತು. ಮತ್ತೊಮ್ಮೆ ಪಲಿಮಾರ್ ಸ್ವಾಮಿಗಳು ನನ್ನನ್ನು ಕರೆದ್ರು ಶಾಸಕನಾಗಿದ್ದಾಗ. ನೋಡಿ, ನಮ್ಮ ಈ ಡ್ರೈನೇಜ್ ವ್ಯವಸ್ಥೆ ಎಲ್ಲ ಯಾವುದೂ ಸರಿ ಇಲ್ಲ. ಇಲ್ಲಿ ನಮ್ಮ ಮಧ್ವ ಸರೋವರಕ್ಕೆ ಕೂಡ ಡ್ರೈನೇಜ್ ನೀರು ಬರ್ತಾ ಇದೆ, ಮಠಗಳ ಎಲ್ಲ ಬಾವಿಗಳಿಗೂ ಡ್ರೈನೇಜ್ ನೀರು ಬರ್ತಾ ಇದೆ. ಆ ಕಲುಷಿತ ನೀರಿನಿಂದ ಕೃಷ್ಣನ ಅಭಿಷೇಕ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನನಗೆ ಆವಾಗ ತುಂಬ ನೋವಾಯಿತು. ನಾನು ಶತಾಯ ಸುಮಾರು 45 ಲಕ್ಷ ರೂಪಾಯಿಯನ್ನು ನಮ್ಮ ನಗರಸಭೆಯಿಂದ ಬಿಡುಗಡೆ ಮಾಡಿಸಿ ಆ ಸಂಪೂರ್ಣ ಡ್ರೈನೇಜ್ ವ್ಯವಸ್ಥೆಯನ್ನು ಸರಿಪಡಿಸಿ ಆ ಕಲುಷಿತ ನೀರು ಮಧ್ವ ಸರೋವರಕ್ಕಾಗಲಿ ಅಥವಾ ಯಾವುದೇ ಕೃಷ್ಣ ಮಠದ ಬಾವಿಗಳಿಗೆ ಹೋಗದಂತೆ ತಡೆಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು